ಕಾಶ್ಮೀರದ ಶ್ರೀನಗರದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿದ ಉಗ್ರರ ಹುಟ್ಟಡಗಿಸಿದ ಭಾರತೀಯ ಸೈನಿಕರ ಕಾರ್ಯಾಚರಣೆಗೆ ಎಲ್ಲೆಡೆ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಸೇನೆ ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೈನಿಕರೊಬ್ಬರು ಭಾಗಿಯಾಗಿದ್ದರು. ಈ ಸೈನಿಕ ನಡೆಸಿದ ಕಾರ್ಯಾಚರಣೆಯ ವಿಡಿಯೋ ಹಾಗೂ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಸೈನಿಕನ ದೇಶಭಕ್ತಿಗೆ ಜನತೆ ಭಾರೀ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೈನಿಕರ ಹಾಗೂ ಪ್ರಜೆಗಳ ಮಾರಣ ಹೋಮಕ್ಕೆ ಕಾರಣವಾಗುತ್ತಿರುವ ಉಗ್ರಗಾಮಿಗಳು ತನ್ನ ಕಾರ್ಯಾಚರಣೆಯನ್ನ ಹೆಚ್ಚಾಗಿ ಕಾಶ್ಮೀರದಲ್ಲೇ ನಡೆಸುತ್ತಿದ್ದಾರೆ. ಪ್ರತಿದಿನ ಈ ಉಗ್ರರ ಹೇಡಿತನದ ಕೃತ್ಯಗಳಿಂದಾಗಿ ಭಾರತೀಯ ಸೈನಿಕರು ಹಾಗೂ ಸ್ಥಳೀಯ ಜನರು ಬಲಿಯಾಗುತ್ತಿದ್ದಾರೆ. ಇಂಥವುದೇ ಒಂದು ಕೃತ್ಯ ಎಸಗಲು 2 ದಿನಗಳ ಹಿಂದೆ ಕಾಶ್ಮೀರದ ಶ್ರೀನಗರಕ್ಕೆ ಬಂದಿದ್ದ ಉಗ್ರಗಾಮಿಗಳನ್ನು ಭಾರತೀಯ ಸೇನೆ ಹಾಗೂ ಸಿಆರ್ಪಿಎಫ್ ಯೋಧರು ಯಮನ ಬಳಿ ಕಳುಹಿಸಿದ್ದಾರೆ. ಸೈನಿಕರ ಈ ಕಾರ್ಯಾಚರಣೆಗೆ ದೇಶದೆಲ್ಲೆಡೆ ಭಾರೀ ಪ್ರಶಂಸೆಯೂ ವ್ಯಕ್ತವಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ದೇಶದ ಹಲವು ಭಾಗಗಳಿಂದ ಬಂದು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ಭಾಗಿಯಾಗಿದ್ದರು. ಈ ತಂಡದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಳೆ ನೇರಂಕಿಯ ಜುಬೇರ್ ಎನ್ನುವ ಸೈನಿಕನೂ ಭಾಗಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸೈನಿಕನ ಈ ಕಾರ್ಯಕ್ಕೆ ಭಾರೀ ಮೆಚ್ಚುಗೆಯೂ ವ್ಯಕ್ತವಾಗುತ್ತಿದೆ. ಹಳೆ ನೇರಂಕಿಯ ಜುಬೇರ್ 2013 ಡಿಸೆಂಬರ್ನಲ್ಲಿ ಸಿಆರ್ಪಿಎಫ್ಗೆ ಸೇರಿದ್ದು, ಇದೀಗ ಕಳೆದ 2.5 ವರ್ಷಗಳಿಂದ ಕಾಶ್ಮೀರದ ಶ್ರೀನಗರದಲ್ಲಿ ತನ್ನ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ರಾಮಕುಂಜ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಭ್ಯಾಸ ಪಡೆದಿರುವ ಇವರು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪಿಯುಸಿ ತನಕದ ವಿದ್ಯಾಭ್ಯಾಸವನ್ನ ಪಡೆದು ಬಳಿಕ ಸೇನೆಗೆ ಸೇರಿ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲಿಂದ ಅವನಿಗೆ ಆಸಕ್ತಿ ಇತ್ತು. ಸಿಆರ್ಪಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕೆಂಬ ಆಸಕ್ತಿ ಇತ್ತು. ಆದರೆ ಸಿಆರ್ಪಿ ಮತ್ತು ಸಿವಿಲ್ಗೆ ಸೆಲೆಕ್ಷನ್ಗೆ ಸ್ವಲ್ಪ ಡಿಫರೆನ್ಸ್ ಇದೆ. ಹಾಗೆ ಸಿಆರ್ಪಿಗೆ ಸೆಲೆಕ್ಷನ್ ಆದ ನಂತರನೂ ನನ್ನಲ್ಲಿ ಅಭಿಪ್ರಾಯ ಕೇಳಿದ. ನಾನು ಹೇಳಿದೆ, ಸರಿ ಒಳ್ಳೆಯದೇ, ಆದರೆ ಪೋಸ್ಟಿಂಗ್ ಮತ್ತು ನೇಚರ್ ಆಫ್ ಡ್ಯೂಟಿ ತುಂಬ ಕಷ್ಟ. ಆದರೂ ಅವನ ಮನವೊಲಿಸಿ ನಾವು ಎಲ್ಲ ಸೇರಿಸಿ ಅವನನ್ನು ಜಾಬ್ಗೆ ಹೋಗುವಾಗೆ ಮಾಡಿದೆವು. ಇವಾಗ ನಾನು ತಿಳಿದಷ್ಟು ಮಟ್ಟಿಗೆ ಅವನು ಒಳ್ಳೆಯ ಹುಡುಗ, ಅಲ್ಲದೆ ಅವನ ಡ್ಯೂಟಿ ಹಾಗೆ ಚೆನ್ನಾಗಿ ನಿರ್ವಹಿಸ್ತಾನೆ. ಅವನಿಗೆ ತಕ್ಕ ಪ್ರಶಸ್ತಿಯೂ ಸಿಕ್ಕಿದೆ. ಅದರಲ್ಲಿ ತುಂಬ ಖುಷಿ. ಇದರಲ್ಲಿ ಯಾವುದೇ ಜಾತಿ ಎಂಬುದು ನಮಗೆ ಇಲ್ಲ. ನಮ್ಮ ಗುರಿ ಅಂದರೆ ದೇಶದ ರಕ್ಷಣೆ, ದೇಶದ ವಿರುದ್ಧ ನಾವು ಹೋರಾಡೋದು. ಚಿಕ್ಕನಿಂದಲೂ ದೇಶದ ಬಗ್ಗೆ ಹಾಗೂ ಸೇನೆಯ ಬಗ್ಗೆ ಇದ್ದ ಉತ್ಸಾಹ ಜುಬೇರ್ ಅವರನ್ನ ಸೇನೆಗೆ ಸೇರುವಂತೆ ಪ್ರೇರೇಪಿಸಿದೆ. ನಿರಂತರ ಕಠಿಣ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿರುವ ಜುಬೇರ್ ದೇಶ ಸೇವೆಗಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಎಂದು ಪಣತೊಟ್ಟು ಹೊರಟವರು. ಉಗ್ರರ ದಮನ ಕಾರ್ಯದಲ್ಲಿ ತೊಡಗಿಕೊಂಡ ಈ ಸೈನಿಕನ ದೇಶಭಕ್ತಿಗೆ ಮನೆ ಮಂದಿಯೂ ಸಂಪೂರ್ಣ ಬೆಂಬಲವನ್ನ ನೀಡುತ್ತಿದ್ದಾರೆ. ಕಾಶ್ಮೀರದಂತಹ ಪ್ರದೇಶದಲ್ಲಿ ಕಾರ್ಯಾಚರಿಸುವುದು ಅತ್ಯಂತ ಕಷ್ಟದ ಕೆಲಸವಾದರೂ ಎಲ್ಲ ಕಷ್ಟಗಳನ್ನು ಮರೆತು ಜುಬೇರ್ ದೇಶ ಸೇವೆ ಮಾಡುತ್ತಿರುವುದು ಆತನ ಮನೆ ಮಂದಿಗೂ ಗೌರವದ ವಿಚಾರವಂತೆ. ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡು ತನ್ನ ಪ್ರಾಣವನ್ನ ಲೆಕ್ಕಿಸದೆ ಹೋರಾಡುವ ಜುಬೇರ್ನಂತಹ ಯುವ ಸೈನಿಕರು ಇನ್ನಷ್ಟು ಕಾಲ ಬಾಳಲಿ ಎನ್ನುವ ಆಶಯವೂ ನಮ್ಮದಾಗಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.